ಶಕ್ತಿ ಯೋಜನೆಯ ಬಳಿಕ ಬಸ್ ಕಡಿಮೆಯಾಗಿರುವ ಆರೋಪ ಕೇಳಿಬಂದಿದ್ದು, ಸರ್ಕಾರಿ ಬಸ್ ಇಲ್ಲದೆ ಕಾಫಿನಾಡಲ್ಲಿ ಪ್ರಯಾಣಿಕರು ಪರದಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನಲ್ಲಿ ಬಸ್ಸಿಗಾಗಿ ಭಕ್ತರು, ಪ್ರವಾಸಿಗರು ಹರಸಾಹಸ ಪಡುವಂತಾಗಿದೆ. ನಿನ್ನೆ ಸಂಜೆಯಿಂದ ರಾತ್ರಿಯವರೆಗೂ ಬಸ್ಸಿಗಾಗಿ ಜನರು ಕಾದು ಸುಸ್ತಾಗಿದ್ದಾರೆ. ಕೊನೆಗೆ ಬಸ್ ಇಲ್ಲದ ಕಾರಣ ರಾತ್ರಿ ಪಿಕಪ್ ವಾಹನದಲ್ಲೇ ಮೂಡಿಗೆರೆಗೆ ಪ್ರಯಾಣ ಮಾಡುವಂತಾಗಿದೆ. ಪಿಕಪ್ ವಾಹನಕ್ಕೆ ಸುಮಾರು 80ಕ್ಕೂ ಹೆಚ್ಚು ಮಹಿಳೆಯರು ಹತ್ತಿ ಪ್ರಯಾಣಿಸುವಂತಾಯಿತು. ದಾವಣಗೆರೆ, ಚಿತ್ರದುರ್ಗ, ಹಾಸನ, ತುಮಕೂರು, ಕಡೂರು ಪ್ರಯಾಣಿಕರು ಕೂಡ ಬಸ್ ಇಲ್ಲದೆ ಪರದಾಡುವಂತಾಗಿದೆ. ಅತ್ತ ಫ್ರೀ ಬಸ್ ಕೂಡ ಇಲ್ಲ. ಇತ್ತ ಪಿಕಪ್ ವಾಹನದವರು ಕೇಳಿದಷ್ಟು ಹಣ ನೀಡಿ ಪ್ರಯಾಣಿಸುವ ದುರ್ಗತಿ ಮಹಿಳಾ ಪ್ರಯಾಣಿಕರದ್ದಾಗಿತ್ತು. ಬಸ್ ಇಲ್ಲದೆ ಈಗ ಹೊರ ಜಿಲ್ಲೆಯಿಂದ ಬಂದ ಹೊರನಾಡಿಗೆ ಪಿಕಪ್ಪಿನಲ್ಲಿ ಹೋಗುವ ಪರಿಸ್ಥಿತಿ ಬಂದಿದೆ. ಈಗ ತುಮಕೂರು, ಬೇಲೂರು, ಹಾಸನ, ದಾವಣಗೆರೆಯಿಂದೆಲ್ಲ ಬಂದವರೆಲ್ಲ ಆಟೋ ಪಿಕಪ್ಪಿಂದೆಲ್ಲ ಹೋಗ್ತಾ ಇದ್ದಾರೆ. ಒಬ್ಬರಿಗೂ ಹತ್ತಕ್ಕಾಗಲ್ಲ. ಎಲ್ಲ ಏಜ್ ಆದವ್ರೆ, ನಿಮ್ದು ಬಾಡಿಗೆ ಎಷ್ಟು? 1,000 ರೂಪಾಯಿ ಒಬ್ರು ಕೊಡೋದು, ಮತ್ತೆ ಹಂಚೋದು ಅಲ್ಲ. ಈಗ ಅವ್ರನ್ನೆಲ್ಲ ಇಳಿಸುವಾಗ ತಗೊಳ್ಬೇಕಷ್ಟೇ, ಇಳಿಸಿದಾಗ ತಗೊಳ್ಬೇಕಷ್ಟೇ. ಈಗ